ಅಭಿಮಾನ್ ಮಂಜಲ್ ಪಡ್ಪು ಟಾರ್ಗೆಟ್ ಬಾಯ್ಸ್ ಕಾರ್ಜಾಲ್ ವತಿಯಿಂದ 20 ತಂಡಗಳ ಆಹ್ವಾನಿತ ಅಂಡರ್ ಆರ್ಮ್ಸ್ ಕ್ರಿಕೆಟ್ ಪಂದ್ಯಾಟ ಇಂದು ಮತ್ತು ನಾಳೆ ಕಾರ್ಜಾಲ್ ಗ್ರೌಂಡ್ನಲ್ಲಿ ನಡೆಯಲಿದೆ. ಪಂದ್ಯಾಟದ ಉದ್ಘಾಟನೆಯನ್ನು ಪುತ್ತೂರು ನಗರ ಮಹಿಳಾ ಪೊಲೀಸ್ ಠಾಣೆ ವೃತ್ತ ನಿರೀಕ್ಷಕರಾದ ತಿಮ್ಮಪ್ಪ ನಾಯ್ಕ ನೆರವೇರಿಸಿದ್ರು. ಪಂದ್ಯಾಟದಲ್ಲಿ ಪ್ರಥಮ ಸ್ಥಾನ ಗಳಿಸಿದವರಿಗೆ 50,000 ನಗದು ಮತ್ತು ಟಾರ್ಗೆಟ್ ಟ್ರೋಫಿ, ದ್ವಿತೀಯ ಸ್ಥಾನಕ್ಕೆ 25,000 ನಗದು ಮತ್ತು ಟಾರ್ಗೆಟ್ ಟ್ರೋಫಿ ಹಾಗೂ ಮೂರನೇ ಸ್ಥಾನ ಮತ್ತು ನಾಲ್ಕನೇ ಸ್ಥಾನಕ್ಕೆ ಟಾರ್ಗೆಟ್ ಟ್ರೋಫಿ ಸಿಗಲಿದೆ.